ಈ ಹಿಂದೆ ನಗರಾಭಿವೃದ್ಧಿ ಸಚಿವನಾಗಿದ್ದ ಸಂದರ್ಭದಲ್ಲಿ ಕುದ್ರೋಳಿಯಲ್ಲಿರುವ ಕುರಿ ಮತ್ತು ಮೇಕೆ ಕಸಾಯಿಖಾನೆಯ ಸ್ವಚ್ಛತೆಗೆ ಅಲ್ಲಿನ ಕಸಾಯಿಖಾನೆಯನ್ನ ಅಭಿವೃದ್ಧಿಪಡಿಸಲು ಹೈಜಿನಿಕ್ ವ್ಯವಸ್ಥೆಯನ್ನ ಮಾಡಲು ಕ್ರಮವನ್ನ ಕೈಗೊಂಡಿದ್ದೆವು. ಸಕಲ ಸುಸಜ್ಜಿತ ವ್ಯವಸ್ಥೆ ಮಾಡಲು ಮುಂದಾದ ಸಂದರ್ಭದಲ್ಲಿ ಹಲವು ಮಂದಿ ನನ್ನ ವಿರುದ್ಧ ಅಪಪ್ರಚಾರವನ್ನ ಮಾಡಿದರು. ಆದರೆ ಬಿಜೆಪಿ ಪಾಲಿಕೆಯಲ್ಲಿ ಆಡಳಿತ ವಹಿಸಿದ ಬಳಿಕವೂ ಇಲ್ಲಿನ ಕುದ್ರೋಳಿ ಕಸಾಯಿಖಾನೆ ಸ್ವಚ್ಛತೆಗೆ ಅಭಿವೃದ್ಧಿಗೆ ಏನೂ ಕ್ರಮ ಕೈಗೊಂಡಿಲ್ಲ ಎಂದು ವಿಪಕ್ಷದ ಉಪನಾಯಕ ಮಾಜಿ ಸಚಿವ ಯುಟಿ ಖಾದರ್ ದೂರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಅಭಿವೃದ್ಧಿ ಕೆಲಸ ಮಾಡಲು ಮುಂದಾದಾಗ ಅಪಪ್ರಚಾರವನ್ನ ಮಾಡಿದರು. ಆದರೆ ಆ ಬಳಿಕ ಅವರು ಕಾರ್ಪೊರೇಷನ್ನಲ್ಲಿ ಅಧಿಕಾರಕ್ಕೆ ಬಂದು ಅದೇ ಪರಿಸ್ಥಿತಿಯನ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ. ಸ್ವಚ್ಛತೆ ಇಲ್ಲದ ಕಸಾಯಿಖಾನೆಯಲ್ಲಿ ಕುರಿ ಮತ್ತು ಮೇಕೆ ಮಾಂಸ ಎಲ್ಲ ಅಂಗಡಿಗಳಿಗೆ ಹೋಗುತ್ತಿದೆ. ಇದೀಗ ಮಂಗಳೂರು ನಗರ ಪಾಲಿಕೆಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಇವರು ಆದೇಶವನ್ನು ಕೊಟ್ಟು ಅಲ್ಲಿ ಸ್ವಚ್ಛತೆ ಇಲ್ಲ, ಕೆಲವು ಕೆಲಸ ಕಾರ್ಯಗಳನ್ನು ತುರ್ತಾಗಿ ಮಾಡಿರಿ, ಅಲ್ಲಿಯವರೆಗೆ ಸ್ಥಗಿತ ಮಾಡಿ ಎಂದು ಹೇಳಿದರೂ ಕೂಡ ಯಾವುದೇ ಕ್ರಮ ಇನ್ನೂ ಕೈಗೊಂಡಿಲ್ಲ. ಆದ್ದರಿಂದ ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಖಾದರ್ ಆಗ್ರಹಿಸಿದ್ದಾರೆ. ಕುರಿ ಮತ್ತು ಮೇಕೆ ಮಾಂಸ ಅಲ್ಲಿಂದ ಇವತ್ತು ಎಲ್ಲ ಅಂಗಡಿಗೆ ಹೋಗಿ ಇವತ್ತು ಬರ್ತಾ ಇದೆ. ಇದೀಗ ಕಾರ್ಪೊರೇಷನ್ನವರು ಪೊಲ್ಯೂಷನ್ ಕಂಟ್ರೋಲ್ನವರು ಕಾರ್ಪೊರೇಷನ್ಗೆ ಆದೇಶ ಕೊಟ್ಟು ಅಲ್ಲಿ ಕ್ಲೀನಾಗಿ ಇದಿಲ್ಲ, ಅದನ್ನು ಕ್ಲೀನ್ ಮಾಡಿಸಬೇಕು, ಅದನ್ನು ಟ್ರೀಟ್ಮೆಂಟ್ ಪ್ಲಾಂಟ್ ಹಾಕಿಸ್ಬೇಕಂತ ಹೇಳಿದರು ಕೂಡ ಯಾವುದೇ ಒಂದು ಅದಕ್ಕೆ ದುಡ್ಡು ಖರ್ಚು ಮಾಡದೆ ಅದನ್ನು ಇವತ್ತು ಬಂದ್ ಮಾಡಬೇಕಂತ ಕಾರ್ಪೊರೇಷನ್ಗೆ ನಮ್ಮ ಇವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಕೊಟ್ಟಿದ್ದಾರೆ. ಇದರಿಂದಾಗಿ ಸಮಸ್ಯೆ ಏನು? ಈಗ ಒಂದು ಕಡೆಗೆ ಕುರಿಗಳನ್ನು ತಂದು ಅಲ್ಲಿ ಡಾಕ್ಟರ್ ಸರ್ಟಿಫೈ ಮಾಡಿ ಆರೋಗ್ಯವಂತ ಇದ್ದರೆ ಅದನ್ನಲ್ಲಿ ಕ್ಲೀನ್ ಮಾಡಿ ಕುರಿ ಮಾಂಸ ಮಾತ್ರ ಅಂಗಡಿಗಳಿಗೆ ಹೋಗ್ತದೆ. ಅಂಗಡಿಯವರು ಸ್ವಲ್ಪ ಲಾಭವಿಟ್ಟು ಅದನ್ನು ಮಾರ್ತಾರೆ. ಇವರು ಇದನ್ನು ಸೂಕ್ತವಾದ ಕ್ರಮ ತೆಕ್ಕೊಳ್ಳದಿದ್ದರೆ ಬೇರೆ ಕಡೆಗೆ ಸುಸಜ್ಜಿತವಾಗಿ ಅದನ್ನು ಶಿಫ್ಟ್ ಮಾಡಬೇಕು, ಅಥವಾ ಇದನ್ನು ಸರಿಪಡಿಸುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲದೆ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಅದನ್ನು ನೀವು ಈ ನಿರ್ಲಕ್ಷ್ಯದಲ್ಲಿ ಆಗಿ ಪೆಂಡಿಂಗ್ ಇಟ್ಟರೆ ನಾಳೆ ಎಲ್ಲ ಅಂಗಡಿಯಲ್ಲಿ ಕೂಡ ಕುರಿಗಳನ್ನು ಕೊಯ್ದು ಇವತ್ತು ಮಾಂಸ ಮಾಡುವಂಥ ಅವಕಾಶ ಆಗ್ತದೆ. ಎಲ್ಲ ಮನೆಗಳಿಗೆ ಇವತ್ತು ಕುರಿಗಳನ್ನು ಇವತ್ತು ಮಾಂಸ ಮಾಡ್ತಾರೆ. ಆವಾಗ ರೋಗಗ್ರಸ್ತ ಕುರಿ ಯಾವುದು, ಆರೋಗ್ಯವಂತ ಕುರಿ ಯಾವುದು, ಅಲ್ಲಿದ್ದಂಥ ಸ್ವಚ್ಛತೆ, ಸಮಾಜದ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಅದರ ವೇಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲವೂ ಕೂಡ ಅಲ್ಲೋಲ ಕಲ್ಲಾಗುವಂಥ ಪರಿಸ್ಥಿತಿ. ನಗರ ಪಾಲಿಕೆ ಇರಲಿ ಅಥವಾ ಬಿ ಜೆ ಪಿ ಇರಲಿ ಮಂಗಳೂರಿನ ನಗರದ ಬಗ್ಗೆ ಆಲೋಚನೆ ಇಲ್ಲ. ಇದರ ಬಗ್ಗೆ ಆಲೋಚನೆ ಮಾಡಬೇಕು. ಅದಕ್ಕಾಗಿ ಮತ್ತೆ ಇದರಲ್ಲಿ ಸಮಸ್ಯೆ ಆಗೋ ಬದಲು ನಗರ ಪಾಲಿಕೆ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಮುಂದೆ ನಿಂತು ಇದಕ್ಕೆ ಸೂಕ್ತವಾದ ಪರಿಹಾರ ಮಾಡಿ, ಅಲ್ಲಿ ಅಲ್ಲ ಬೇರೆ ಎಲ್ಲಿಯಾದರೂ ಕೂಡ ಜಾಗ ನಿಗದಿಪಡಿಸಿ ಅಥವಾ ಅಲ್ಲಿ ಬೇಕಾದರೆ ಮಾಡಿ. ಮತ್ತು ಜನಸಾಮಾನ್ಯರಿಗೆ ಆರೋಗ್ಯಪೂರ್ವಕವಾದ ಕುರಿ ಮತ್ತು ಕೋಳಿ ಮಾಂಸ ಮುಟ್ಟಿಸುವುದು ಸರ್ಕಾರದ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.